ಸೊಲ್ಮೆಲು ನಮ್ಮ ಕುಡ್ಲ ತೊಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಕುಡ್ಲದ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಡ್ 14 ವರ್ಷ ಬೊಕ ಅಶ್ಪ ವರ್ಷ ಮಿತ್ತದಕ್ನ ಲಸಿಕಾ ಅಭಿಯಾನ ಉದಿಪನ ಕೊರೋನಾ ಸಿಕ್ ಕಮ್ಮಿ ಆತನಂದಿಯರ್ಲ ಗೊಮನ ಕುರಂದೆ ಉಪ್ಪುನ ಸರಿಯತ್ ಡಾಕ್ಟರ್ ರಾಜೇಂದ್ರ ಕಿವಿ ರಾಜ್ಯದ 75 ಕಡೆಟ್ ಭ್ರಷ್ಟ ಅಧಿಕಾರಿಗಳ ನಿಮಿತ್ತ ಭ್ರಷ್ಟಾಚಾರ ನಿಗ್ರಹದ ಲೊಟ್ಟು ಕಾರ್ಯಾಚರಣೆ ಒಂಜೇ ಪುಟ್ಟುಡು ಇಲ್ಲು ಬೊಕ ಆಫೀಸ್ಲೆಗ್ ಪುಗ್ಗಿನ ಎಸಿಬಿ ಅಧಿಕಾರಿಗಳು ಇಜಾಬು ಓದಂಟ್ ಹೈಕೋರ್ಟ್ ಕೊರ್ನ ತೀರ್ಪು ಶಾಂತಿ ಕಾತೋನ ದಿಟ್ಟಿಡು ಮಾರ್ಚ್ 21 ಬಯ್ಯ ಆಜಿಮುಟ ಒಡಿಪು ಜಿಲ್ಲೆಡ್ ನಿಷೇಧಾಜ್ಞೆ ಜಿಲ್ಲಾಧಿಕಾರಿ ಕೂರ್ಮರಾವ್ ಕಲ್ಲುಟ್ಟಿ ಕಲ್ಕುಡನ ಕಾರ್ಣಿಕದ ಕರಿಕಲ್ಲ ಕಾರ್ಲಡ್ ಕಾರ್ಕಳ ಉತ್ಸವ ತುಳುನಾಡ ಸಂಸ್ಕೃತಿ ಬಗಿಟ್ಟು ಜೋಕ್ಲಿಗ್ ಪೊಲಬ್ ಮಲ್ತ ಕೊರಿಯರ ಮಾರ್ಚ್ ಇರುವ ಮುಟ ನಮ್ಮ ಕುಡ್ಲ ಗೂಡುದೀಪಲಿನ ಪ್ರದರ್ಶನ. ಇತ ವಾರ್ತೆದ ವಿವರ ಕೊರೋನಾ ಸಿಕ್ ಕಮ್ಮಿ ಆತನಂದ ಏರ್ಲ ಗುಮನ ಕೊರಂದೆ ಉಪ್ಪುನ ಸರಿಯಾತಂದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕಿವಿ ಪಂತೇರ ಕುಡ್ಲದ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಡ್ ಜೋಕ್ಲನ ಕಾರ್ಟಿವ್ಯಾಕ್ಸ್ ಲಸಿಕೆ ಬೊಕ ಅಶ್ಪ ವರ್ಷ ಮಿತ್ತದಕ್ನ ಲಸಿಕಾ ಅಭಿಯಾನ ಉದಿಪನ ಮಲ್ತದ ಆರು ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಬೊಕ ಕುಟುಂಬ ಕಲ್ಯಾಣ ಇಲಾಖೆ ಬೊಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಟ್ಟಾದ ಜಿಲ್ಲಾ ಮಟ್ಟಡು ಕಾರ್ಟಿವ್ಯಾಕ್ಸ್ ಲಸಿಕೆ ಅಭಿಯಾನ ನಡಪಾವೊಂದಿತ್ತದ ಐತ ಉದಿಪನ ಬುಧವಾರ ನಡತಂಡ 14 ವರ್ಷದ ಉಲಾಯ್ದ ಜೋಕ್ಲಿಗ್ ಕಾರ್ಟಿವ್ಯಾಕ್ಸ್ ಲಸಿಕೆ ಬೊಕ ಅಶ್ಪ ವರ್ಷ ಕರೆತಿನ ಮಾತ್ರೆಗಳ ದುಂಬತ್ತ ಜಾಗ್ರತೆಗ್ ಲಸಿಕಾ ಅಭಿಯಾನ ಕುಡ್ಲದ ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆಡ್ ಅಟ್ಟಣೆ ಮಲ್ತದಿತ್ತೆರ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕಿವಿ ಲಸಿಕಾ ಅಭಿಯಾನಗೂ ಚಾಲನೆ ಕುರಿಯರ ಈ ಪುರ್ತುಡು ಜಿಲ್ಲಾಧಿಕಾರಿ ಮಾಧ್ಯಮದ ಕೆಡ ಪಾತಿರ್ದು ಕೊರೋನಾ ಸಿಕ್ ಕಮ್ಮಿ ಆತನಂದ್ ಏರ್ಲ ಗುಮನ ಕುರಂದೆ ಉಪ್ಪನ ಸರಿಯತ್ ಮಾತಿರ್ಲ ಮಾಸ್ಕ್ ಪಾಡನ ದೂರ ದೂರ ಉಪ್ಪನ ಎಡ್ಡೆ ಅಂದು ಪಂಡ್ಯರ ಲಸಿಕಾ ಅಭಿಯಾನ ಈಗ ಮುಂದಿನ ಹಂತದ ಲಸಿಕಾ ಪ್ರಯತ್ನಕ್ಕೆ ತೊಡಗಬೇಕಾಗಿದೆ. ರಾಜ್ಯ ಸರ್ಕಾರದ ನಿರ್ದೇಶನದಂತೆ 12 ವರ್ಷದಿಂದ 14 ವರ್ಷದ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಆಲ್ರೆಡಿ ನಮ್ಮದೇನು ಮೊದಲನೇ ಡೋಸ್ ತೊಗೊಂಡಿರೋರ ಸಂಖ್ಯೆ 100% ಆಗಿದೆ. ಮತ್ತು ಎರಡನೇ ಡೋಸ್ ತೊಗೊಂಡಿರೋರು 92% ಇದೆ. ಇದನ್ನು 80% ಜನ ಯಾರು ಮೊದಲನೇ ಡೋಸ್ ತೊಗೊಂಡವರು ಕೂಡ ಎಲಿಜಿಬಲ್ ಆಗಿರೋರು ಎರಡನೇ ಡೋಸನ್ನು ತೊಗೊಬೇಕು. ಮತ್ತು 60 ವರ್ಷದ ಮೇಲ್ಪಟ್ಟಿರೋರಿಗೆ ಪ್ರಿಕಾಷನರಿ ಡೋಸು ಹೆಲ್ತ್ ಕೇರ್ ವರ್ಕರ್ಸ್ ಫ್ರಂಟ್ಲೈನ್ ವರ್ಕರ್ಸ್ ಕೂಡ ಅವರು ಪ್ರಿಕಾಷನರಿ ಡೋಸ್ ತೊಗೊಂಡಿರೋದ್ರಲ್ಲಿ ಕೂಡ ನಮ್ಮಲ್ಲಿ ಇನ್ನೂ ಕೂಡ ಹೆಚ್ಚಿನ ಜನ ಮುಂದೆ ಬಂದು ವ್ಯಾಕ್ಸಿನೇಷನ್ ತಗೋಬೇಕು. ಗಣಪತಿ ಇಂಗ್ಲಿಷ್ ಮಾಧ್ಯಮ ಶಾಲೆದ ಇರುವ ಜೋಕ್ಲೆಗ್ ಈ ಪುರ್ತುಡು ವ್ಯಾಕ್ಸಿನೇಷನ್ ಪಾಟ್ಪಾಂಡ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಆರೋಗ್ಯ ಇಲಾಖೆದ ಅಧಿಕಾರಿಗಳು ಈ ಪುರ್ತುಡಿತ್ತರು. ನಮಸ್ತೆ, ನಾವು ಗಣಪತಿ ಆಂಗ್ಲ ಮಾಧ್ಯಮ ಶಾಲೆ ಹಂಪನಕಟ್ಟೆಯಿಂದ ಬಂದಿದ್ದೇವೆ. ನಾವು 20 ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ. ವ್ಯಾಕ್ಸಿನೇಷನಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲವಾಗುತ್ತಿದೆ. ನಮ್ಮ ಮಕ್ಕಳನ್ನು ಸ್ಕೂಲಿಗೆ ಬಂದರೆ ನಮ್ಮ ಮಕ್ಕಳು ಆರೋಗ್ಯವಂತರಾಗಿರಬೇಕು ಎಂಬುದೇ ನಮ್ಮ ಆಸೆಯಾಗಿರ್ತದೆ. ಈ ಇಂಜೆಕ್ಷನ್ ಬಂದ ಮೇಲೆ ನಮ್ಮ ಮಕ್ಕಳು ಒಳ್ಳೆಯರು ಹೆಲ್ದಿಯಾಗಿ ನಮ್ಮ ಸ್ಕೂಲಿಗೆ ಬರಬಹುದು ಎಂಬುದೇ ನಮ್ಮ ಆಸೆ. ನಾವು 2 ಟೀಚರ್ಸ್ ಮತ್ತು 20 ಮಕ್ಕಳನ್ನು ನಾವು ವೆಲ್ಲಾಕ್ಗೆ ಕರ್ಕೊಂಡು ಬಂದಿದ್ದೇವೆ. ಈ ಅನುಕೂಲತೆಯಿಂದ ಎಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ದೇಶದ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲವಾಗಲಿ ಎಂಬುದೇ ನನ್ನ ಆಸೆಯಾಗಿರುತ್ತದೆ. ರಾಜ್ಯ ಭ್ರಷ್ಟಾಚಾರ ನಿಗ್ರಹ ದಳ ಬುಧವಾರ ಕಾಂಡೆನೆ ಭ್ರಷ್ಟ ಅಧಿಕಾರಿಗಳ ನಿಮಿತ್ತ ಕಾರ್ಯಾಚರಣೆ ನಡಪಾದಂಡು ಕುಡ್ಲ ಬೆಂಗಳೂರು ಸೇರ್ದು ರಾಜ್ಯದ 75 ಕಡೆಟ್ ಒಂಜೇ ಪೊರ್ತು ಎಸಿಬಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನ ಇಲ್ಲು ಬೊಕ ಆಫೀಸ್ಲೆಗ್ ಪೊಗ್ಗುದೇರು. ರಾಜ್ಯ ಭ್ರಷ್ಟಾಚಾರ ನಿಗ್ರಹ ದಳ ಬುಧವಾರ ಕಾಂಡೆನೆ ಭ್ರಷ್ಟ ಅಧಿಕಾರಿಲೆಗ್ ಬಲೆ ಬೀಚಿದರು. ಕುಡ್ಲ ಬೆಂಗಳೂರು ಸೇರಿದ ರಾಜ್ಯದ 75 ಕಡೆಟ್ ಒಂಜೇ ಪೊರ್ತು ಎಸಿಬಿ ಅಧಿಕಾರಿಗಳು ಕಾರ್ಯಾಚರಣೆ ನಡಪಾಯರು. ಬೇತೆ ಇಲಾಖೆಲನ್ನ 18 ಅಧಿಕಾರಿಗಳನ್ನ ಇಲ್ಲ ಆಫೀಸ್, ಫಾರ್ಮ್ ಹೌಸ್, ಲೆಕ್ಕಪತ್ರ ಪರಿಶೋಧಕರನ್ನ ಇಲ್ಲ ಇಂಚಿತ್ತಿ ಕಡೆಟ್ ಎಸಿಬಿ ಪೊಗ್ಗುದುಂಡು. ಆದಾಯಡ್ದು ಹೆಚ್ಚು ಆಸ್ತಿ ಮಲ್ತಿದಿನ ದೂಡ್ದ ಮೊಕ್ಲನ ಮಿತ್ತ ಎತ್ತುಂಡು. ರಾಶಿ ಪಣವು ನೋಟಲು ಕಿಲೋಗಟ್ಲೆ ಬಂಗಾರ
16 ಬಳ್ಳಿ ತೋಚಿದಂಡು ಬೆಂಗಳೂರು ಕೊಪ್ಪಳ ಗದಗ ಕುಡ್ಲ ಬೀದರ್ ಸೇರಿದ ಪಾಕಗಡೆಟ್ ಭ್ರಷ್ಟ ಅಧಿಕಾರಿಗಳಿಗೆ ಬೆಚ್ಚ ಮುಟ್ಟಾದೆರ ಕುಡ್ಲಟ್ಲ ಕೆಪಿಟಿಸಿ ಅಲ್ದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ದಯಾ ಸುಂದರನ ಇಲ್ಲಾಗ ಪೊಗ್ಗುದೇರ ಕದ್ರಾ ಮಲ್ಲಿಕಟ್ಟೆದ ಇಲ್ಲು ಬೊಕ ಕುಲಶೇಖರದ ಆಫೀಸ್ಗಳ ಪೊಗ್ಗುದೇರ ಮಲ್ಲಿಕಟ್ಟೆ ವಿಜಯ ಅಪಾರ್ಟ್ಮೆಂಟ್ ಕೈತಲ್ದ ಬಾಡಿಗೆದ ಇಲ್ಲಡೆಲ ಪೊಲೀಸರು ಪೊಗ್ಗುದು ಮಾಹಿತಿ ಒಟ್ಟು ಮಲ್ದೇರ ಕದ್ರ ಕಂಬ್ಲಡ್ ಸಿಟಾಡೆಲ್ ಡೆವಲಪರ್ಸ್ ಔರಂ ಫ್ಲಾಟ್ ನಂಬರ್ 502 ಇನ್ಸ್ಪೆಕ್ಟರ್ ಸೇರ್ದು 3 ಅಧಿಕಾರುలు ಬೊಕ ಕೂಟ ಮಲ್ಲಿಕಟ್ಟೆ ಲೋಬೋಲೆಂಡ್ ಎನ್ಮ ಅಧಿಕಾರುಲನ ಕೂಟ ತನಿಖೆ ಕಾಂಡ 500 ಪೇಕ್ ನಡಪಾಂಡು ಬೆಂಗಳೂರದ ಸಾರಿಗೆ ಬೊಕ ಸುರಕ್ಷತಾ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬಿಡಿಎ ಪಟ್ಟಣ ಯೋಜನೆ ಅಧಿಕಾರಿ ರಾಕೇಶ್ ಕುಮಾರ್ ಯಾದಗಿರಿತ ಆರ್ಎಫ್ಒ ರಮೇಶ್ ಕಣಕಟ್ಟೆ ಗೋಕಾಕದ ಕಾರ್ಯನಿರ್ವಾಹಕಿ ಬಸವರಾಜ ಶೇಖರ ರೆಡ್ಡಿ ಪಾಟೀಲ ಗದಗ ಜಿಲ್ಲಾಧಿಕಾರಿ ಆಫೀಸ್ ದ ಶಿರಸ್ತೆದಾರ್ ಬಸವಕುಮಾರ್ ಸೇರ್ದು 18 ಅಧಿಕಾರುಲನ ಇಲ್ಲು ಆಫೀಸ್ ಮಾತ ತನಿಖೆ ಮಲ್ತೊಂದುಲ್ಲೇರು ಹಿಜಾಬ್ ಓದಂಟ್ ಬೊಕ ಹೈಕೋರ್ಟ್ ಕೊರ್ನ ತೀರ್ಪುರ್ದವರ ಕಾನೂನು ಎಡ್ಡೆ ವ್ಯವಸ್ಥೆ ಶಾಂತಿ ಕಾತೊನ್ನ ಉದ್ದೇಶಡು ದುಂಬತ್ತ ಜಾಗ್ರತೆ ಕ್ರಮವಾದ ಒಡಿಪು ಜಿಲ್ಲೆಡ್ ನಿಷೇಧಾಜ್ಞೆ ಜಾರಿ ಮಲ್ತದಿತ್ತದ ಮಾರ್ಚ್ 21 ಬಯ್ಯ ಆಜಿಮುಟ ನಿಷೇಧಾಜ್ಞೆ ದುಂಬರಿಯುಣೊಂದು ಒಡಿಪು ಜಿಲ್ಲಾಧಿಕಾರಿ ಕೂರ್ಮರಾವ್ ಆದೇಶ ಪಿದಡ್ಪಾದಿರ ಹಿಜಾಬು ಓದಂಟ್ ಬೊಕ ಹೈಕೋರ್ಟ್ ಕೊರ್ನ ತೀರ್ಪುರ್ದವರ ಕಾನೂನು ಎಡ್ಡೆ ವ್ಯವಸ್ಥೆ ಶಾಂತಿ ಕಾತೊನ್ನ ಉದ್ದೇಶ ದುಂಬತ್ತ ಜಾಗೃತ ಕ್ರಮವಾದ ಒಡಿಪು ಜಿಲ್ಲೆಡ್ ನಿಷೇಧಾಜ್ಞೆ ಜಾರಿ ಮಲ್ತದಿತ್ತದ ಮಾರ್ಚ್ 21 ಬಯ್ಯ ಆಜಮುಟ ನಿಷೇಧಾಜ್ಞೆ ದುಂಬರಿಯೊಂದು ಒಡಿಪು ಜಿಲ್ಲಾಧಿಕಾರಿ ಕೂರ್ಮರಾವ್ ಆದೇಶ ಪಿದಡ್ಪಾದಿರ ಸರ್ಕಾರಿ ಪದವಿ ಪೂರ್ವ ಪುಂಜುಕ್ಲೆನ ಕಾಲೇಜಿಗೆ ಜಿಲ್ಲಾಧಿಕಾರಿ ಭೇಟಿ ಕೊಡ್ದು ಮಾಧ್ಯಮದೊಟ್ಟಿಗೂ ಪಾತಿರಿಯರ ತೀರ್ಪುರ್ದವರ ಅಂಗಾರೆ ಶಾಲೆ ಕಾಲೇಜಿಲೆಗೆ ರಜೆ ಕೊಡ್ದಿತ್ತಂಡ ಬುಧವಾರ ಏಪಲದಂಚ ಕ್ಲಾಸ್ ನಡ್ತೊಂದುಂಡು ಕಾಲೇಜ್ ಸುತ್ತಡು ನಿಷೇಧಾಜ್ಞೆ ಜಾರಿ ಮಲ್ತದಂಡು ಸಾರ್ವಜನಿಕ ಜಾಗೆಡ್ 5 ಬೊಕ್ಕ 5 ಜನ ಒಟ್ಟು ಸೇರಿನ ತೀರ್ಪುಗೂ ಸಂಬಂಧ ಪ್ರತಿಭಟನೆ ವಿಜಯೋತ್ಸವ ಸಾರ್ವಜನಿಕ ಮೆರವಣಿಗೆ ಸಭೆ ಲೇಸ್ ಬ್ಯಾನರ್ ಪಾಡ್ನ ಪಟಾಕಿ ಪುಡಪನ ಹಿಂಸೆಗೆ ಬೋಡಾದ ವಸ್ತ್ರನ ಕೊನೊಪಿನ ಇಂದೆನ ಮಾತ ನಿಷೇಧ ಮಲ್ದಂಡು ಶಾಲೆ ಕಾಲೇಜು ಮುಖ್ಯಸ್ಥರನ ದುಂಬತ್ತ ಒಪ್ಪಿಗೆದಂತೆ ಪರಿಚಯದಾಂತಿನಕ್ಲು ಬರೋ ಸಂಸ್ಥೆಗೆ ಪೊಗ್ಗುನೇನ ತಡೆತದನಂದು ಜಿಲ್ಲಾಧಿಕಾರಿ ಕೂರ್ಮರಾವ್ ಪಂಡ್ಯರ ತೀರ್ಪು ಸಂಬಂಧಪಟ್ಟವಾಗಿ ಕಾನೂನು ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ನಾವು ಕೆಲವು ನಿರ್ಬಂಧನೆಗಳನ್ನು ಕೂಡ ಹಾಕಿದ್ದೇವೆ. ಮುಖ್ಯವಾಗಿ ತೀರ್ಪು ಸಂಬಂಧಪಟ್ಟವಾಗಿ ಯಾವುದೇ ರೀತಿಯ ಪ್ರತಿಭಟನೆ, ಯಾವುದೇ ರೀತಿ ಮೆರವಣಿಗೆ, ಯಾವುದೇ ರೀತಿ ಸಂಭ್ರಮಾಚರಣೆ, ಸಭೆ ಸಮಾರಂಭಗಳು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ನಾವು ನಿರ್ಬಂಧಗಳನ್ನು ಹಾಕಿದ್ದೀವಿ. ಅದೇ ರೀತಿಯಲ್ಲಿ ಎಲ್ಲ ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ ಕೂಡ ಸೆಕ್ಷನ್ 144 200 ಮೀಟರ್ ತನಕ ಶಾಲಾ ಕಾಲೇಜು ವ್ಯಾಪ್ತಿ ತನಕ 200 ಮೀಟರ್ ತನಕ ಕೂಡ ನಿರ್ಬಂಧಗಳನ್ನು ನಾವು ಹಾಕಿದ್ದೀವಿ. ಕಾಲೇಜು ವಾತಾವರಣ ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾವು SP ಅವರು ಮತ್ತು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ಎಲ್ಲರೂ ಕೂಡ ಕಾಲೇಜುಗಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಕಾಲೇಜು ಸಂಬಂಧಪಟ್ಟವಾಗಿ ಈಗಾಗಲೇ ಕಾಲೇಜು ಪ್ರಿನ್ಸಿಪಲ್ ಸಂಬಂಧಪಟ್ಟವಾಗಿ ಕೂಡ ಒಂದು ರೀತಿಯಲ್ಲಿ ಡಿಸ್ಕಷನ್ ಕೂಡ ಆಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ನಮ್ಮ ತಹಸೀಲ್ದಾರ್ಸ್ ಕೂಡ ಕೆಲವು ಸಂಘಟನೆಗಳ ಜೊತೆಗೂ ಕೂಡ ಈ ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸಂಬಂಧಪಟ್ಟವಾಗಿ ಅವರ ಗಮನಕ್ಕೆ ತಂದಿದ್ದಾರೆ. ಏನೇನು ನಿರ್ಬಂಧಗಳಿದೆ ಅದನ್ನೆಲ್ಲ ಕೂಡ ಗಮನಕ್ಕೆ ತಂದಿದ್ದಾರೆ. ಕಲ್ಲುಟ್ಟಿ ಕಲ್ಕುಡೇರ್ನ ಕಾಣಿಕದ ಕರಿಕಲ್ಲ ಕಾರ್ಲ ಇತ್ತೆ ಬಾರಿ ಸುದ್ದಿಡುಂಡು ಮಂತ್ರಿ ವಿ ಸುನಿಲ್ ಕುಮಾರ್ ಸಾರಥ್ಯಡು ನಡತೊಂದುಪ್ಪುನ ಕಾರ್ಲದ ಉಚ್ಚೇಡು 5 ದಿನ ನಮ್ಮ ಕುಡ್ಲ ಗೂಡುದೀಪೊಲೆನ ಪ್ರದರ್ಶನ ಅಟ್ಟಣೆ ಮಲ್ದಂಡ ಕರಿಕಲ್ಲ ಕಾರ್ಲ ಭೈರವ ಅರಸುಲುಕೆತ್ತದ ತಾಪನೆ ಮಲ್ಪೈನ ಗೋಮಟೇಶ್ವರ ಬೊಕ ಚತುರ್ಮುಖ ಬಸದಿಗ ಮಲ್ಲ ಪುದರ್ಪಡೆಯನ ಕಾರ್ಲ ಇತ್ತ ಕೂಡ ಸುದ್ದಿಲಕ್ಕಾದಂಡ ಕಾರ್ಲದ ಶಾಸಕರ ರಾಜ್ಯದ ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಅಂಜನೆ, ದಕ್ಷಿಣ ಕನ್ನಡ ಜಿಲ್ಲೆದ ಜವಾಬ್ದಾರಿಕದ ಮಂತ್ರಿ ವಿ ಸುನಿಲ್ ಕುಮಾರ್ ಸಾರಥ್ಯಡು ಕಾರ್ಲ ಉಚ್ಚಯ ನಡೆದೊಂದುಂಡು ಸ್ವರಾಜ್ಯ ಮೈದಾನೋಡ್ ನಡಪುನ ವಸ್ತು ಪ್ರದರ್ಶನದ ಅಂಗಡಿಲು ತೆನಸದ ಮೇಳ ಒಟ್ಟುಗು ಬಗೆ ಬಗೆತ ಅಂಗಡಿಲು ಒಂಜೇ ಕಡೆಟಿ ಇತ್ತದ ಕಾರ್ಲ ಇಡೀ ಊರು ಪರವುದ ಜನಕ್ಲು ಒಟ್ಟು ಸೇರ್ನಂಚ ಮಲ್ತದಂಡ ತುಳುನಾಡದ ಸಂಸ್ಕೃತಿ ಬಗೆಟ್ ಶಾಲೆದ ಜೋಕ್ಲಿಗೆ ಪೊಲಬ್ ಮಂತು ಕೊರಿಯರ ಬುಧಾರೊಡ್ದು ಮಾರ್ಚ್ 20 ಮುಟ ಗೂಡುದೀಪ ಉತ್ಸವ ಅಟ್ಟಣೆ ಮಲ್ತಂಡ ಕರಿನ 21 ವರ್ಷಲಿಡ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ದೀಪಾವಳಿ ಪುರ್ತುಡು ಗೂಡುದೀಪ ಪಂಥ ನಡಪಾದ ಗೆಲ್ಮೆ ಪಡೆಯಿನ ನಮ್ಮ ಕುಡ್ಲ ಚಾನೆಲ್ ಬೊಕ್ಕ ಕಾರ್ಲದ ಗೂಡುದೀಪ ಸಮಿತಿ ಒಟ್ಟಾದ ಕಾರ್ಲದ ಪೆರ್ವಾಜಿ ಸರಕಾರಿ ಶಾಲೆದ ಅಂಗಣಡು ಗೂಡುದೀಪಲಿನ ಪ್ರದರ್ಶನ ತೀತಿತ್ತದ ಕಾರ್ಲ ಉಚ್ಚಯ ತೂಪನಕಲ್ನ ಕಲಾಭಿಮಾನ್ಲನ ಗುಮ್ಮನವೈತದಂಡ
ಕಾರ್ಕಳದಲ್ಲಿ ಸನ್ಮಾನ್ಯ ವಿ ಸುನೀಲ್ ಕುಮಾರ್ ಇಂಧನ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು, ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ಒಂದು ಮಾರ್ಗದರ್ಶನದಲ್ಲಿ ಹಿಂದೆಂದೂ ಆಗದಂತಹ ಒಂದು ಒಳ್ಳೆಯ ಉತ್ಸವ, ಕನ್ನಡ ಸಂಸ್ಕೃತಿ ಎಲ್ಲ ಕಲೆಗಳನ್ನು ಸಂಸ್ಕೃತಿಗಳನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮ ಕಾರ್ಕಳದಲ್ಲಿ ಅಭೂತಪೂರ್ವವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಂಗಳೂರಲ್ಲಿ ಗೂಡುದೀಪವನ್ನು ಪ್ರಾರಂಭಿಸಿ ಗೂಡುದೀಪ ಪಂಥವನ್ನು ಕುದ್ರೋಳಿ ಕ್ಷೇತ್ರದಲ್ಲಿ ನಡೆಸಿ ಕಳೆದ 21 ವರ್ಷಗಳಿಂದ ನಿರಂತರವಾಗಿ ನಡೆಸಿದಂಥ ಸಂಸ್ಥೆ ನಮ್ಮ ಕುಡ್ಲ. ಈ ನಮ್ಮ ಕುಡ್ಲ ಸಂಸ್ಥೆ ಮತ್ತು ಕಾರ್ಕಳದಲ್ಲಿರುವಂಥ ಗೂಡುದೀಪ ಒಂದು ಪ್ರದರ್ಶನ ಸಂಸ್ಥೆ ಆ ಸಮಿತಿಯವರು ಒಟ್ಟುಗೂಡಿ ಈ ಒಂದು ಶಾಲೆಯಲ್ಲಿ ಗೂಡುದೀಪದ ಪ್ರದರ್ಶನವನ್ನು ನಾವು ಮಾಡಿದ್ದಾರೆ. ಈ ಪ್ರದರ್ಶನ 16 ತಾರೀಕಿಗೆ ಪ್ರಾರಂಭಗೊಂಡು 20 ತಾರೀಕಿನವರೆಗೆ ನಿರಂತರವಾಗಿ ನಡೀತದೆ. ಕುಡ್ಲದ ಪುದರ್ಪೋಯಿ ಜೌಲಿ ಬೇರೆದಾರಾದಿತ್ತಿನ ಪಿಕೆ ದೂಜ ಪೂಜಾರ್ಲೆನ ಮರ್ಮಲ್ ಭೂಮಿಕಾ ಟೆಕ್ಸ್ಟೈಲ್ಸ್ ಯಜಮಾನ್ದಿ ಸುಮಾ ಸತೀಶ್ ಅಂಗಾರೆ ಇಲ್ಲಲ್ದ ಮಾಳಿಗೆಡ್ ಜೀವದೆ ತೊಂದರೆ ಅರಿಗ ಕ್ಯಾನ್ಸರ್ ಸಿಕ್ಕು ಪುನ ಬಗೆಟ್ ಇಂಚಿಪ ಗೊತ್ತಾದ ಆರು ನರ್ಗದಿತ್ತಿರಂದು ತೆರೆದು ಬೈದಂಡು. ಕುಡ್ಲದ ಪುದರ್ಪೋಯಿ ಜೌಳಿ ಬೇರೆದಾರಾದಿತ್ತಿನ ಪಿಕೆ ದೂಜ ಪೂಜಾರ್ಲೆನ ಮರ್ಮಲ್ ಭೂಮಿಕಾ ಟೆಕ್ಸ್ಟೈಲ್ ಯಜಮಾನ್ದಿ ಸುಮಾ ಸತೀಶ್ ಅಂಗಾರೆ ಇಳ್ಳಲ್ದ ಮಾಳಿಗೆಡ್ ಜೀವದ ತೊಂದರ. ಸುಮಾ ಸತೀಶ್ ಲಯನ್ಸ್ ಹಿಡಿದು ಬೇತೆ ಬೇತೆ ಸಾಮಾಜಿಕ ಕಾರ್ಯಲಡಿತ್ತೊಂದು ಕೆಲಸ ಮಂದಿನಾರು. ಮನ್ನಗುಡ್ಡದ ಅಭಿಮಾನ್ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಇತ್ತಿನ ಆರು ಬದುಕಡು ಬೇಚಾರಾದ ಜೀವದ ತೊಂದರಂದು ತೆರೆದು ಬೈದಂಡು. ಅರಿಗ್ ಕ್ಯಾನ್ಸರ್ ಸೀಕೊಪ್ಪುನ ಬಗೆಟ್ ಇಂಚಿಪ ಗೊತ್ತಾದ ಆರು ನರ್ಗದಿತ್ತೆರು ಅಂಚಾದೆ ಜೀವ ಕಳೆಯವನರೆ ಕಾರಣ ಅಂದಾಜಿ ಬರ್ಕೆ ಪೊಲೀಸರಿಗೆ ದೂರು ಕೊಡ್ತಂಡು. ಕಂಡನೆ ಸತೀಶ್ ಬೊಕ್ಕ 20 ಜೋಕ್ಲೆನ ಆರು ಅಗತದೇರು. ಈ ಬಗೆಟ್ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಾತಿರ್ದು ಕ್ಯಾನ್ಸರ್ ಬಗೆಟ್ ಆರು ಪೋಡಿದೇರು ಐಡ್ದೆ ಬೇಜಾರಾದ ಜೀವದ ತೊನ್ನ ಸಾಧ್ಯತೆ ಉಂಡೊಂದು ತೆರೆದು ಬೈದನಂದು ಪಂತೆರು. ಬೆಂಗಳೂರದ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ MK ರಮೇಶ್ ಬುಧವಾರ ಕಾಂಡೆ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೂ ಭೇಟಿ ಕೊಡದು ವಿಶೇಷ ಪೂಜೆ ಸಂದಾಯ್ತ ಮಲ್ತೆರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ದಕ್ಲು ಒಟ್ಟುಗಿತ್ತೆರು. ಬೆಂಗಳೂರದ ರಾಜೀವ ಗಾಂಧಿ ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಕುಲಪತಿ MK ರಮೇಶ್ ಬುಧವಾರ ಕಾಂಡೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೂ ಭೇಟಿ ಕೊಡದು ವಿಶೇಷ ಪೂಜೆ ಸಂದಾಯರು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಕುಲಪತಿಲೇನೆ ಎತ್ಕೊಂಡರು. ಈ ದುಂಬುಲಿ ಒಂಜೇಟ್ ಪಾಲ್ದತುನೆರೆ ಎಡೆಗೆ ಬೈದೆ ಕುದ್ರೋಳಿ ಕ್ಷೇತ್ರ ಮನಸ್ಸಿಗೆ ನೆಮ್ಮದಿ ತಿಕ್ಕುನ ತಾಣ ಅಂದು MK ರಮೇಶ್ ಪಂಡ್ಯರು. ರಾಷ್ಟ್ರೀಯ ಮೀನುಗಾರರ ಸಂಘದ ಗುರುಕಾರ್ಯರು ದೇವಿ ಪ್ರಸಾದ್ ಹೆಜಮಾಡಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಾರ್ಯಂತರ ಡಾಕ್ಟರ್ ಸದಾನಂದ ಪೂಜಾರಿ, ಕೋಶಾಧಿಕಾರಿ GK ಭಟ್ ಒಟ್ಟುಗಿತ್ತೆರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ದ ಕಾರ್ಯಕ್ರಮಟ್ಟು ಪಾಲ್ದತು ನೆರೆಗಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಕುಲಪತಿ ರಮೇಶ್ ಗುಡ್ಲಗ್ ಬತದಿತ್ತೆರು. ಒಂದು ಕಾರ್ಯಕ್ರಮಕ್ಕೆ ಮಂಗಳೂರಿಗೆ ಬಂದಿದ್ದೀನಿ ಇವತ್ತು. ಸೊ ಕಾರ್ಯಕ್ರಮಕ್ಕೆ ಬಂದಾಗ ಹೆಜ್ಮಾಡಿಯವರು ಮತ್ತು ನಮ್ಮ ಸದಾನಂದ ಪೂಜಾರಿ ಈ ಗೋಕರ್ಣನಾಥ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಈ ದೇವಸ್ಥಾನಕ್ಕೆ ನಾನು ಹಿಂದೊಮ್ಮೆ ಯಾವುದೋ ಒಂದು ಸಮಾರಂಭ ನಡೀತಿರ್ಬೇಕಾದ್ರೆ ಬಂದಿದ್ದೆ. ಅದ್ಭುತವಾದ ದೇವಾಲಯ, ಅದ್ಭುತವಾದ ವಾತಾವರಣ, ಒಂಥರ ಮನಸ್ಸಿಗೆ ನೆಮ್ಮದಿಯನ್ನು ತರ್ತಕ್ಕಂಥ ಪ್ರದೇಶ. ಇಲ್ಲಿ ಬಂದು ಬಹಳ ಸಂತೋಷವಾಗಿದೆ. ಸೊ ದೇವರ ಕೃಪೆ ಎಲ್ಲನೂ ಇರಲಿ ಅಂತ ಆಶಿಸ್ತೀನಿ. ಹಳೆ ಅಂಗಡಿದ ವಿವೇಕಾನಂದ ಯುವಕ ಮಂಡಲ ಚೇಲಾಡ್ದ ನಿಲೆಟ್ ಶ್ರೀ ವಿಠೋಬಾ ರುಕುಮಾಯಿ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರಡು ಫೆಬ್ರವರಿ 20 ಶುರುವಾದಿತ್ತಿನ 5ನೇ ವರ್ಷದ ಬಂಗಾರ ಪರ್ವ ಬೊಕ್ಕ ಏಕ ಭಜನೆ ಮಂಗಳೋತ್ಸವ ಐತಾರ ನಡೆತುಂಡು.
ಹಳೆ ಅಂಗಡಿದ ವಿವೇಕಾನಂದ ಯುವಕ ಮಂಡಲ ಚೇಳಾರ್ ನಿಲೆಟ್ ಶ್ರೀ ವಿಠೋಬಾ ರುಕುಮಾಯಿ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರಡು ಫೆಬ್ರವರಿ 26 ಶುರುವಾದಿತ್ತಿನ 5ನೇ ವರ್ಷದ ಬಂಗಾರ ಪರ್ವಕ ಎಕ್ಕ ಭಜನೆ ಮಂಗಳೋತ್ಸವ ಐತಾರ ನಡೆತಂಡ ಯುವಕ ಮಂಡಲ 5 ವರ್ಷ ಕಡತಿ ನಡೆದವರ ರಾತ್ರಿ ಪಗಲ್ದ ಭಜನಾ ಮಂಗಳೋತ್ಸವ ಅಟ್ಟಣೆ ಮಲ್ತದಿತ್ತದ ಧಾರ್ಮಿಕ ವಿಧಿ ವಿಧಾನಗಳಿಗೆ ಸರಿಯಾದ ಕಾರ್ಯಕ್ರಮ ನಡೆತಂಡ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಚೇಳಾರ್ ದುಂಬಾಳ್ತೆಡ್ ವೇದಮೂರ್ತಿ ವಾದಿರಾಜ ಉಪಾಧ್ಯಾಯ ಕೊಳಕಾಡಿ ಮಾರ್ಗದರ್ಶನಡು ಚಂಡಿಕಾಯಾಗ ನಡಪಾಯರು. नायक गणपति 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 ಸುವರ್ಣ ಮಹೋತ್ಸವ ಸಮಿತಿದ ಮರ್ಯಾದೆ ಗುರ್ಕಾರ್ಯರ ಸತ್ಯನಾರಾಯಣ ಭಟ್ ಪಾತ್ರದ ದೇವೇರ್ನ ಇಂಬುವಕ ಊರು ಪರ ಊರ್ದ ಭಕ್ತರನ ಸಹಾಯ ಸಕಾರುಡು ಅರ್ಥದಿಂಜಿದಿ ದೇವೇರ್ನ ಕಾರ್ಯ ಆತಂಡ ಎದುರಿತ್ತದ ಬೊಕ ಪಿರವುಡಿತ್ತೊಂದು ಸಾಕಾರ ಕೊರ್ನ ಸರ್ವರಿಗ್ಲ ಯುವಕ ಮಂಡಲದ ನಿಲೆಟ್ಟು ಸೊಲ್ಮೆ ಸಂದಾವಂದು ಪಂಡೇರ. 1973ರಲ್ಲಿ ಪ್ರಾರಂಭವಾದಂಥ ಯುವಕ ಮಂಡಲ ಕೇವಲ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಮಾತ್ರವಲ್ಲ ಧಾರ್ಮಿಕವಾಗಿ ಕೂಡ ಮುಂದುವರಿಸಿಕೊಂಡು ಬಂದಂಥ ಒಂದು ಯುವಕ ಮಂಡಲ. ಇದಕ್ಕೆ ನಮ್ಮ ಯಾವೊಂದು ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದರೆ ಅದಕ್ಕೆ ದೇವರ ಪೂರ್ಣ ಅನುಗ್ರಹ ಎನ್ನುವ ಒಂದು ಉದ್ದೇಶವನ್ನು ಮುಂದಿಟ್ಟುಕೊಂಡು ಸ್ವಾಮಿ ವಿವೇಕಾನಂದರ ಆದರ್ಶವನ್ನು ನಾವು ಜೀವನದಲ್ಲಿ ಪಾಲಿಸಬೇಕೆನ್ನುವ ಉದ್ದೇಶದಿಂದ ಆ ವಿವೇಕಾನಂದರ ಹೆಸರನ್ನು ಈ ಯುವಕ ಮಂಡಲಕ್ಕೆ ನಾಮಕರಣ ಮಾಡಿ ಈ ಯುವಕ ಮಂಡಲವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ 50ನೇ ವರ್ಷದ ಈ ಸಂಭ್ರಮೋತ್ಸವದ ಪುಣ್ಯ ಸಂದರ್ಭದಲ್ಲಿ ಇದನ್ನೊಂದು ಅರ್ಥವತ್ತಾಗಿ ಮಾಡಿಕೊಡಬೇಕು ಅಂತೇಳುವ ಉದ್ದೇಶದಿಂದ ಮೊನ್ನೆ 26ನೇ ತಾರೀಕಿಗೆ ಚಂಡಿಕಾಯಾಗ ಗಣಯಾಗದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಆ ದಿನದಿಂದ ಈ ದಿನದವರೆಗೆ ಭಜನಾ ಸೇವೆಯನ್ನು ನಿತ್ಯ ಭಜನೆಯನ್ನು ಮಾಡಿ ಇವತ್ತಿನ ಮಂಗಲೋತ್ಸವ ಕಾರ್ಯಕ್ರಮವನ್ನು ನಾವು ಪೂರ್ಣವಾಗಿ ನಮ್ಮ ಹತ್ರ ಮಹಾದೇವಿ ಮಾಡಿಸಿದ್ದಾರೆ. ಮುಖ್ಯವಾಗಿ ಇದಕ್ಕೆ ನಮಗೆ ದೇವರ ಅನುಗ್ರಹದ ಜೊತೆಗೆ ಪರವೂರ ಭಕ್ತಾಭಿಮಾನಿಗಳ ತುಂಬು ಸಹಕಾರವೇ ಮೂಲ ಕಾರಣ ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ. ಅದಕ್ಕೋಸ್ಕರ ನಮಗೆ ಈ ಒಂದು ಕಾರ್ಯಭಾಗಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ನಾವು ಇಡೀ ಯುವಕ ಮಂಡಲದ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಇನ್ನು ಮುಂದೆ ಯುವಕ ಮಂಡಲ ಒಳ್ಳೆಯ ರೀತಿಯಲ್ಲಿ ಬೆಳಗುವಂತೆ ಆ ಮಹಾದೇವಿ ನಮಗೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ವಿವೇಕಾನಂದ ಯುವಕ ಮಂಡಲದ ಗುರ್ಕಾರ್ಯರ್ಬಕ ಪದಾಧಿಕಾರಿಗಳು ಸದಸ್ಯರು ಶ್ರೀ ವಿಠೋಬಾ ರುಕುಮಾಯಿ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಕಲು ಪಾಲ್ಗೊಂಡರು. ಕುಡ್ಲ ತಾಲೂಕದ ಕಿನ್ನಿಗೋಳಿ ಉಳ್ಳಂಜಡ್ ಜಾಗತಿಕ ಬಂಟರ್ನ ಸಂಘ ಮುಲ್ಕಿ ಬಂಟರ್ನ ಸಂಘ ಬಕ ಓಂ ಶಕ್ತಿ ಮಹಿಳಾ ಮಂಡಲ ಕಲ್ಯಾಣ್ ಮುಕ್ಲು ಒಟ್ಟು ಸೇರಿದ ಶೀಲಾ ಶೆಟ್ಟಿ ಪಂಪನ ಬಡವಿದಿಗ್ ಇಲ್ಲು ಕಟ್ಟಾದಿತ್ತದು ಅವಿನಕ್ಲೆಗ್ ಒಪ್ಸವನ ಕಾರ್ಯಕ್ರಮ ನಡೆತಂಡ.
ಕುಡ್ಲ ತಾಲೂಕದ ಕಿನ್ನಿಗೋಳಿ ಉಳ್ಳಂಜೆಡ್ ಜಾಗತಿಕ ಬಂಟರ್ನ ಸಂಘ ಮುಲ್ಕಿ ಬಂಟರ್ನ ಸಂಘ ಒಕ ಓಂ ಶಕ್ತಿ ಮಹಿಳಾ ಮಂಡಲ ಕಲ್ಯಾಣ್ ಮುಕಲು ಒಟ್ಟು ಸೇರಿದ ಶೀಲಾ ಶೆಟ್ಟಿ ಪಂಪನ ಬಡವಿದಿಗೆ ಇಲ್ಲು ಕಟ್ಟಾದಿತ್ತದ ಅವೇನ ಅಕ್ಲಿಗ್ ಒಪ್ಸವನ ಕಾರ್ಯಕ್ರಮ ನಡೆತಂಡ. ಜಾಗತಿಕ ಬಂಟರ್ನ ಸಂಘಲಿನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಕಾರ್ಯಕ್ರಮದ ಪಾತಿರ್ದ ಸಂಘ ಇಡಮುಟ್ಟ ಬಡವೇರ್ನ 200 ಕುಟುಂಬಗಳಿಗೆ ಇಲ್ಲು ಕಟ್ಟರೆ ಸಹಾಯ ಮಾಡ್ದಂಡು ಬಂಟ ಸಮಾಜ ಮಾತ್ರ ಅತ್ತು ಬೇತೆ ಸಮಾಜದಕ್ಲೆಗ್ಲ ಸಹಾಯ ಒದಗಾದಂಡು ಪ್ರತಿಯೊಂದು ತಿಂಗಳು 20 ಲಕ್ಷದಾತ ರೂಪಾಯಿ ಖರ್ಚು ಮಾಡ್ಕೊಂಡು ಇತ್ತಿನಕ್ಲೆಡ ಕಾಸ್ತೆ ತೊಂದು ಇಜ್ಜನಿನಕ್ಲೆ ಕುರ್ಪನ ಕೆಲಸ ಜಾಗತಿಕ ಬಂಟರ್ನ ಸಂಘ ಮಲ್ತೊಂದುಂಡೊಂದು ಪಂಡಿರ ಇಲ್ಲದ ಹಸ್ತಾಂತರ ಮಲ್ಪನ ಬಾರಿ ಪುರ್ಲುದ ಕೆಲಸ ಅಂದರೆ ನೆತ್ತ ಪೂರ ಉಸ್ತುವಾರಿ ಮುಲ್ಕಿ ಬಂಡ್ಸಗದ ಗೌರವಾಧ್ಯಕ್ಷ ಸಂತೋಷ್ ಶೆಟ್ರು ಪುರುಷೋತ್ತಮ್ ಶೆಟ್ರು ಅಂಚೆ ಮುಂಬೈದ ಓಂ ಶಕ್ತಿ ಮಹಿಳಾ ಕೇಂದ್ರದ ಚಿತ್ರಕ್ಕಲ್ಲೇರು ಅವ್ರನ್ನ ಆಫೀಸ್ ಬೇರೆಯವ್ರು ಅಂಚೆ ಜಾಗತಿಕ ಬಂಡ ಸಂಘದ ಒಕ್ಕೂಟದ ಐಕ್ ಸಹಕಾರ ಪೂರ್ಣ ಇತ್ತಿದ್ದು ಬಾರಿ ಪುರ್ಲುದ ಕೆಲಸ ಅಂಡ್ರಿ ಶೀಲಕ್ಕಾಗಿ ಎಂಕಲ್ಲ ನಮ್ಮ ಜಾಗತಿಕ ಬಂಡ ಸಂಘ ಸಾಧಾರಣ ಒಂದು 200 ಇಲ್ಲಿ ಇದೆ ಮುಟ್ಟ ಅಂಡ್ರಿ ಇತ್ತೆ ಶೀಲಕ್ಕನ ಇಲ್ಲೆಲ್ಲ ಬಾರಿ ಪುರ್ಲ ಆತಂದು ಅರೆಗೆ ದೇವ್ರ ಎಡ್ಡೆ ಮಲ್ಪಾಡು ಅರೆಗೆ ಏರ್ಲ ಆಶ್ರಯ ಇಜ್ಜೇರಿಂತಿನ ಒಂಜಿ ಪರಿಸ್ಥಿತಿ ಇತ್ತೇರಾರು ಅರೆ ಇಂಕ ಶ್ರೀಧರ್ ಶೆಟ್ರೆ ಮೂಲು ಆರನ ಬಗ್ಗೆ ಅವರ ಪಂಡದು ಕೆಸರ್ಗಲ್ ಪಾಡ್ರೆ ಹಿಂಗೆ ಮಾತ ಬತ್ತದು ಕೆಸರ್ಗಲ್ ಪಾಡ್ನಾರು ಬಾರಿ ಕಣ್ಣೀರು ಇತ್ತೇರಿ ಬಾರಿ ಖುಷಿ ತುಳ್ಳೇರು ಅರೆಗೆ ಇಲ್ಲ ಒಟ್ಟು ಸಾಮಾನ್ಯ ಪೂರ ವಂಶಕ್ತಗಳು ಕೊರಪೆ ಬಂತೇರಿ. ಮುಲ್ಕಿ ಬಂಟರ್ನ ಸಂಘದ ಗುರ್ಕಾರ್ಯರು ಪುರುಷೋತ್ತಮ ಶೆಟ್ಟಿ, ಮರ್ಯಾದೆ ಗುರ್ಕಾರ್ಯರು ಸಂತೋಷ್ ಹೆಗ್ಡೆ, ಕಾರ್ಯಂತರು ಗಂಗಾಧರ ವಿ ಶೆಟ್ಟಿ, ಯುವ ವಿಭಾಗದ ಸಂಚಾಲಕರು ದಾಮೋದರ ಶೆಟ್ಟಿ, ಓಂ ಶಕ್ತಿ ಮಹಿಳಾ ಸಂಘ ಕಲ್ಯಾಣದ ಮರ್ಯಾದೆ ಗುರ್ಕಾರ್ದಿ ಚಿತ್ರಾ ಆರ್ ಶೆಟ್ಟಿ, ಕಾರ್ಯಂತರು ಕುಶಲ ಜಿ ಶೆಟ್ಟಿ, ಜತೆ ಕಾರ್ಯಂತರು ಯಶೋಧ ಎಸ್ ಶೆಟ್ಟಿ, ಶ್ರೀಧರ ಶೆಟ್ಟಿ ಮುಕ್ಕ, ಹರಿಶ್ಚಂದ್ರ ಶೆಟ್ಟಿ, ರವಿರಾಜ ಶೆಟ್ಟಿ ಜತ್ತೊಟ್ಟು ಒಟ್ಟುಗಿತ್ತರು. ಕುಡ್ಲದ ರೊಸಾರಿಯೋ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಅಂಡ್ ರೊಸಾರಿಯೋ ಕಿಂಡರ್ ಗಾರ್ಡನ್ ಬರವು ಸಂಸ್ಥೆಯಲ್ಲಿನ ನಿಲೆಟ್ ಇಗ್ನೈಟ್ ಎಕ್ಸೆಲ್ ಕಾರ್ಯಕ್ರಮ ಬುಧವಾರ ರೊಸಾರಿಯೋ ಕಲ್ಚರಲ್ ಹಾಲ್ಡ್ ನಡೆತದ. ರೊಸಾರಿಯೋ ಇಂಗ್ರೇಜಿದ ಧರ್ಮಗುರು ಅಲ್ಫ್ರೆಡ್ ಜೆ ಪಿಂಟೋ ಗುರ್ಕಾರ್ಮೆ ವಹಿಸ್ತಿದ್ದರು. ಕುಡ್ಲದ ರೊಸಾರಿಯೋ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಅಂಡ್ ರೊಸಾರಿಯೋ ಕಿಂಡರ್ ಗಾರ್ಡನ್ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿನ ನಿಲೆಟ್ ಬುಧವಾರ ಇಗ್ನೈಟ್ ಟು ಎಕ್ಸೆಲ್ ಕಾರ್ಯಕ್ರಮ ರೊಸಾರಿಯೋ ಕಲ್ಚರಲ್ ಹಾಲ್ಡ್ ಅಟ್ಟಣೆ ಮಲ್ತದಿತ್ತರ. ಬರವು ಕಲ್ಪನಕ್ನ ಚಿತ್ರ ಪ್ರದರ್ಶನ ಬಕ ಪ್ರತಿಭಾ ಪ್ರದರ್ಶನಗೂ ಅವಕಾಶ ಮಲ್ತುಕೊಟ್ಟಿತ್ತರ. ರೊಸಾರಿಯೋ ಇಂಗ್ರೇಜಿದ ಧರ್ಮಗುರು ಆಲ್ಫ್ರೆಡ್ ಜೆ ಪಿಂಟೋ ಗುರ್ಕಾರ್ಮೆ ವಹಿಸ್ತಿತ್ತರ. ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಅಬ್ದುಲ್ ಲತೀಫ್, ಗಿಲ್ಬರ್ಟ್ ಡಿಸಿಲ್ವಾ, ವೆಂಕಟಮಲ್ಯ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. I go to the fish market and call the lady Amma. ಧರ್ಮಗುರು ಅಲ್ಫ್ರೆಡ್ ಜೆ ಪಿಂಟೋ ಪಾತಿರ್ದು ಕಲ್ತದು ಮಲ್ಲೆ ಆಂಡ ನಮ್ಮ ಬುಲೆಯರೆ ಬೇಲೆ ಬೋಡು ನಮ್ಮ ಬುಲೆಂಡ ಯಾವಂದು ಬಾಕಿದಕ್ಲನ ಎಡ್ಡೆ ಪುಗ್ಲ ನಮ್ಮ ಕೆಲಸ ಮಲ್ಪಡು ಕಲ್ಪಾವನಕ್ಲಿಗ ಮರ್ಯಾದೆ ಕೊರೊಂದು ಅಕ್ಲಿನ ಮಾರ್ಗದರ್ಶನಡು ದುಂಬು ಪೋಡೊಂದು ಪಂಡಿರು. ಯಾವಾಗ ನಾವು ಮಾನವರನ್ನು ನೋಡುವಾಗ ಅವರು ಇವ ನನ್ನ ಸಹೋದರ, ಇವಳು ನನ್ನ ಸಹೋದರಿ ಎಂದು ಯಾವಾಗ ನಾವು ಹೇಳುತ್ತೇವೋ ಆವಾಗ ಕತ್ತಲು, ಮನಸ್ಸಿನ ಕತ್ತಲು ಹೋಗಿ ನಮ್ಮ ಹೃದಯದಲ್ಲಿ ಬೆಳಕು ಚೆಲ್ಲಿದಾಗೆ ಆಗುತ್ತದೆ. ಆ ರೀತಿಯಲ್ಲಿ ನಮ್ಮ ಮುಖ್ಯ ಉದ್ದೇಶ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸಹೋದರ ಸಹೋದರಿಯರು. ಆ ಭಾವನೆಯಿಂದ ನಮ್ಮ ಶಾಲೆ ನಡೀತಾ ಉಂಟು. ಆ ಮುಖಾಂತರ ಇನ್ನೂ ಬೆಳೆಯಲೆಂದು ಹೇಳುತ್ತಾ ಪೊಡಿ ಚೋಕ್ಲನ ಕಲೆ, ಸಂಗೀತಗೂ ಉಮೇದು ಕೊರಿಯರೆ ಹಾಡುಗಾರಿಕೆ, ನಲಿಕೆ, ಎಲ್ಯ ಪ್ರಹಸನ, ಫ್ಯಾನ್ಸ್ ಡ್ರೆಸ್ ಇಂಚ ಪ್ರತಿಭಾ ಪ್ರದರ್ಶನ ನಡಪಾದ ಗೆಂದಿನಕ್ಲಿಗೆ ಇನಾಮು ಪಟ್ಟಿಯರು. ಆಡಳಿತಾಧಿಕಾರಿ ವಿನೋದ್ ಲೋಬೋ, ಮುಖ್ಯ ಟೀಚರ್ ಜೆನೆಟ್ ಫೆರ್ನಾಂಡಿಸ್, ಕೋಆರ್ಡಿನೇಟರ್ ರೀನಾ ಡಿಸೋಜಾ ಬಕ ವೀಣಾ ಟೀಚರ್ ಪಾಲ್ಗೊಂಡಿರು. ಕರ್ನಾಟಕ ಪಿಯರ್ ಮಹಾಮಂಡಲಿ ಕೆಎಂಎಫ್ ನಂದಿನಿ ಪೇಡದ ಬೆಲೆನ ಈ ತಿಂಗಳದ ಉಲೈ ಲೀಟರ್ಗೆ ₹3 ಏರಾವನ ಸಾಧ್ಯತೆ ಉಂಡೊಂದು ತೆರೆದು ಬೈದಂಡ.
ಕರ್ನಾಟಕ ಪೇರು ಮಹಾಮಂಡಳಿ ಕೆಎಂಎಫ್ ನಂದಿನಿ ಪೇಡದ ಬೆಲೆನ ತಿಂಗೊಲ್ದುಲಾಯಿ ಲೀಟರ್ಗೆ 3 ರೂಪಾಯಿ ಏರವನ ಸಾಧ್ಯತೆ ಉಂಡೊಂದು ತೆರೆದು ಬೈದಂಡು ಕರ್ನಾಟಕ ಪೇರು ಮಹಾಮಂಡಳಿ ನಡಪಾಯನ ಈ ದುಂಬದ ಸಭೆಟ್ ನಂದಿನಿ ಪೇಡದ ಬೆಲೆನ ಏರಾದ ಸರ್ಕಾರಗೂ ಭಿನ್ನ ತುನಿಯರ ಪೇಡದ ಒಕ್ಕೂಟಲು ಒತ್ತಡ ಪಾಡ್ದಿತ್ತ ರಾಜ್ಯದ 14 ಪೇಡದ ಒಕ್ಕೂಟಲು ನಷ್ಟದ ಸಾಧ್ಯವಿಲ್ಲ ಅಂಚಾದ ಸರ್ಕಾರ ತುರ್ತು ಪೇಡದ ಬೆಲೆ ಏರಾಯರೆ ಒಪ್ಪಿಗೆ ಕುರುಡೊಂದು ಒತ್ತಾಯ ಮಲ್ತದಿತ್ತಂಡು ಸರ್ಕಾರಕ್ಲ ಈ ಬಗೆಟ್ ಪ್ರಸ್ತಾಪ ಮಲ್ತದಂಡು ರಾಜ್ಯ ಸರ್ಕಾರ ಬೆಲೆ ಎಡ್ತ ಪ್ರಸ್ತಾಪಗೂ ಒಪ್ಪಿಗೆ ತೆರಿಪಾಂಡ ಬೆಲೆ ಏರ್ನ ಖಂಡಿತ ಅಟ್ಟಿಲಿ ಎಣ್ಣೆ ಸೇರಿದ ನಿಚ್ಚಗಡಸುನ ತೆನಸು ಸೊತ್ತುನ ಬೆಲೆಲ ಹೆಚ್ಚಾವೊಂದುಂಡು ಇತ್ತ ಕೊಡರನಿತ ಮಲ್ಲ ಸುದ್ದಿಲು ಕುಟ್ಲದ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಡ್ 14 ವರ್ಷ ಬೊಕ್ಕ ಅಶ್ಪ ವರ್ಷ ಮಿತ್ತದಕ್ನ ಲಸಿಕಾ ಅಭಿಯಾನ ಉದೀಪನ ಕೊರೋನಾ ಸಿಕ್ ಕಮ್ಮಿ ಆತನಂದಿಯರ್ಲ ಗೊಮನ ಕುರಂದೆ ಉಪ್ಪುನ ಸರಿಯತ್ ಡಾಕ್ಟರ್ ರಾಜೇಂದ್ರ ಕಿವಿ ರಾಜ್ಯದ 75 ಕಡೆಟ್ ಭ್ರಷ್ಟ ಅಧಿಕಾರಿಗಳ ನಿಮಿತ್ತ ಭ್ರಷ್ಟಾಚಾರ ನಿಗ್ರಹದಳೊಟ್ಟು ಕಾರ್ಯಾಚರಣೆ ಒಂಜೇ ಪುಟ್ಟುಡು ಇಲ್ಲು ಬೊಕ್ಕ ಆಫೀಸ್ಲೆಗ್ ಪುಗ್ಗಿನ ಎಸಿಬಿ ಅಧಿಕಾರುಲು ಇಜಾಬು ಓದಂಟ್ ಹೈಕೋರ್ಟ್ ಕೊರ್ನ ತೀರ್ಪು ಶಾಂತಿ ಕಾತೋನ ದಿಟ್ಟಿಡು ಮಾರ್ಚ್ 21 ಬಯ್ಯ ಆಜಿಮುಟ ಒಡಿಪು ಜಿಲ್ಲೆಡ್ ನಿಷೇಧಾಜ್ಞೆ ಜಿಲ್ಲಾಧಿಕಾರಿ ಕೂರ್ಮರಾವ್ ಕಲ್ಲುಟ್ಟಿ ಕಲ್ಕುಡನ ಕಾರ್ಣಿಕದ ಕರಿಕಲ್ಲ ಕಾರ್ಲಡ್ ಕಾರ್ಕಳ ಉತ್ಸವ ತುಳುನಾಡ ಸಂಸ್ಕೃತಿ ಬಗಿಟ್ ಜೋಕ್ಲಿಗ್ ಪೊಲಬ್ ಮಲ್ತ ಕೊರಿಯರ ಮಾರ್ಚ್ ಇರುವ ಮುಟ ನಮ್ಮ ಕುಡ್ಲ ಗೂಡುದೀಪಲಿನ ಪ್ರದರ್ಶನ ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು